ಕಣ್ಣು ಹಾಯಿಸಿದಲ್ಲೆಲ್ಲ ಕಾಣೋ ಶ್ವಾನದ ಮರಿಗಳು. ಮತ್ತೊಂದೆಡೆ ಎದೆ ಝಲ್ಲೆನಿಸುವಂತ ಲುಕ್ ಕೊಡ್ತಿರೋ ಬೃಹತ್ ಗಾತ್ರದ ಶ್ವಾನಗಳು. ಶ್ವಾನಗಳ ಮುದ್ದಾದ ಚೇಷ್ಟೆ, ಅವುಗಳ ಆಟಾಟೋಪಗಳನ್ನ ನೋಡಿ ಎಂಜಾಯ್ ಮಾಡ್ತಿರೋ ಪ್ರಾಣಿಪ್ರಿಯರು. ಇಂತಹದ್ದೊಂದು ಕಲರ್ಫುಲ್ ದೃಶ್ಯ ಕಂಡು ಬಂದಿದ್ದು ಮಂಗಳೂರು ನಗರದಲ್ಲಿರೋ ಕದ್ರಿ ಉದ್ಯಾನವನದಲ್ಲಿ. ಮಂಗಳೂರಿನಲ್ಲಿ ಕರಾವಳಿ ಉತ್ಸವ 2024 ನಡೀತಾ ಇದ್ದು, ಆ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಶ್ವಾನ ಪ್ರದರ್ಶನ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಜರ್ಮನ್ ಶೆಫರ್ಡ್, ಪಗ್, ಪಮೋರಿಯನ್, ರಾಟ್ವಿಲ್ಲರ್, ಲ್ಯಾಬ್ರಡಾರ್, ಡ್ಯಾಶನ್, ಡಾಬರ್ಮನ್, ಸೈಬೀರಿಯನ್ ಹಸ್ಕಿ ಸೇರಿದಂತೆ ದೇಶ ವಿದೇಶಿ ತಳಿಯ ನಾಯಿಗಳು ಪಾಲ್ಗೊಂಡಿದ್ದವು. ಶ್ವಾನಗಳ ವಯಸ್ಸು, ಅವುಗಳ ಜಾತಿ ಹೀಗೆ ನಾನಾ ವಿಭಾಗಗಳಲ್ಲಿ ಶ್ವಾನಗಳಿಗೆಂದೇ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಇದು ಡಾಗ್ ಶೋ ಕಥೆಯಾದ್ರೆ, ಇದೇ ಸ್ಥಳದಲ್ಲಿ ಕಾರು ಹಾಗೂ ಬೈಕ್ ಪ್ರದರ್ಶನವನ್ನ ಆಯೋಜಿಸಲಾಗಿತ್ತು. ವಾಹನ ಪ್ರಿಯರ ಕಣ್ಣಿಗೆ ಇದು ಬಾಡೂಟ ಬಡಿಸಿದಂತಿತ್ತು. ಯುವ ಮನದ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ನಡೆದ ಕಾರು ಹಾಗೂ ಬೈಕ್ ಪ್ರದರ್ಶನದಲ್ಲಿ ಅಗಸ್ತಾ, ಡುಕಾಟಿ, ವೆಂಟ್ಲಿ ವಾಹನಗಳು ಎಲ್ಲರ ಗಮನ ಸೆಳೆದವು. ಇಡೀ ಜಗತ್ತಿನಲ್ಲಿಯೇ ಕೇವಲ 200 ಅಗಸ್ತಾ ಬೈಕ್ಗಳಿದ್ದು, ಅದರಲ್ಲಿ ಭಾರತದಲ್ಲಿರುವ ಏಕೈಕ ಅಗಸ್ತಾ ಮಂಗಳೂರಿನಲ್ಲಿರೋದು ಮತ್ತೊಂದು ವಿಶೇಷ. ಬೈಕ್ಗಳು ಮಾತ್ರವಲ್ಲದೆ ಮಹಾರಾಷ್ಟ್ರದಿಂದ ಖರೀದಿಸಿದ ಲ್ಯಾಂಬೋರ್ಗಿನಿ, ಪುದುಚೇರಿಯಿಂದ ಬಂದ ಆಸ್ಟನ್ ಮಾರ್ಟಿನ್, ದುಬಾರಿ ಬೆಂಟ್ಲಿ, ಮಸ್ಟ್ಯಾಂಗ್ ಜಿಟಿ, ಪೋರ್ಷೆ ಕಾರುಗಳು ಕಾರು ಪ್ರಿಯರಿಗೆ ಸಖತ್ ಖುಷಿ ನೀಡಿತು. ಯಂಗ್ ಇಂಡಿಯಾ, ಬೈಕಿಂಗ್ ಚಾಂಪಿಯನ್ಸ್ ಮತ್ತು ರೌಂಡ್ ಟೇಬಲ್ ಈ ಅಪರೂಪದ ವಾಹನಗಳನ್ನು ಪ್ರದರ್ಶನಕ್ಕೆ ಇಟ್ಟಿತ್ತು. ಒಟ್ಟಿನಲ್ಲಿ ಕರಾವಳಿ ಉತ್ಸವದ ಅಂಗವಾಗಿ ನಡೆದ ಬೈಕ್, ಕಾರು ಹಾಗೂ ಡಾಗ್ ಶೋ ಮಂಗಳೂರಿನ ಜನತೆಗೆ ಸಖತ್ ಮಜಾ ನೀಡಿತು. ವಾಹನಗಳ ಜತೆ ಶ್ವಾನಗಳ ಜತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಾ ಎಂಜಾಯ್ ಮಾಡುತ್ತಾ ಕರಾವಳಿ ಜನತೆ ಈ ವೀಕೆಂಡ್ ಅನ್ನ ಸಖತ್ ಖುಷಿಯಲ್ಲಿ ಕಳೆದಿರೋದಂತೂ ಸುಳ್ಳಲ್ಲ. ಓಕೆ, ತುಂಬ ಖುಷಿ ಆಯಿತು ಬಂದು. ಇದು ಕರಾವಳಿ ಉತ್ಸವ ಪ್ರಯುಕ್ತ ಮಾಡಿದಲ್ಲ, ಹಾಗೆ ನಮಗೆ ನೋಡಲಿಕ್ಕೆ ಖುಷಿ ಆಯಿತು. ಮತ್ತು ಇಂಡಿಯಾದಲ್ಲಿ ಎಲ್ಲ ಸಿಂಗಲ್ ಗಾಡಿ ಎಲ್ಲ ನಾವು ನೋಡದೇ ಇರೋದು ಗಾಡಿ ಎಲ್ಲ ನಾವು ನೋಡಿದ್ವಿ, ಖುಷಿ ಆಯಿತು ತುಂಬ. ಮತ್ತು ಇವಳಿಗೋಸ್ಕರನೇ ಬಂದದ್ದು, ತುಂಬ ಖುಷಿ ಆಯಿತು. ಬಂದದಕ್ಕೆ ಸಾರ್ಥಕ ಆಯಿತು. ಮತ್ತು ತುಂಬ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿ ಪ್ರೋಗ್ರಾಮ್ ಎಲ್ಲ ನಡೀತಾ ಉಂಟಲ್ಲ, ಖುಷಿ ಆಯಿತು ನೋಡಿ. ಇನ್ನಷ್ಟು ಇಂಥ ಕಾರ್ಯಕ್ರಮವನ್ನೆಲ್ಲ ಮಾಡ್ತಾ ಇರಲಿ ಅಂತ ಕೇಳ್ತೇನೆ.